ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿ ಅಲ್ ಹಸ್ ತ್ವಾಕಾ ಅಹಮದ್ ಮುಸ್ಲಿಯರ್ ಇತ್ತೀಚೆಗೆ ಕೆಲವು ಸಮಯದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದರು. ಮೃತರು ಪತ್ನಿ, 3 ಪುತ್ರರು ಮತ್ತು 2 ಪುತ್ರಿಯರ ಸಹಿತ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. ಎರಡು 2010ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿಯಾಗಿ ಅಧಿಕಾರ ಸ್ವೀಕರಿಸಿದ್ದ ತ್ವಾಕಾ ಉಸ್ತಾದ್ ದಕ್ಷಿಣ ಕನ್ನಡ ಮತ್ತು ಕೇರಳ ರಾಜ್ಯದ ಸುಮಾರು 200ಕ್ಕೂ ಅಧಿಕ ಜಮಾತ್ಗಳಲ್ಲಿ ಕಾಜಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು. ಸಮಸ್ತ ಕಾಸರಗೋಡು ಜಿಲ್ಲಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದರು. ಅಲ್ ಹಸ್ ತ್ವಾಕಾ ಅಹಮದ್ ಮುಸ್ಲಿಯರ ನಿಧನಕ್ಕೆ ಕರ್ನಾಟಕ ರಾಜ್ಯ ಆರೋಗ್ಯ ಸಚಿವ UT ಖಾದರ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಸಮುದಾಯಕ್ಕೆ ದೀರ್ಘಕಾಲ ಧಾರ್ಮಿಕ ಮಾರ್ಗದರ್ಶನ ನೀಡಿದ ಮುಸ್ಲಿಯರ್ ಅವರು ತಮ್ಮ ಜೀವನವನ್ನೆಲ್ಲ ಧರ್ಮ, ಶಿಕ್ಷಣ ಹಾಗೂ ಸಮಾಜ ಸೇವೆಗೆ ಸಮರ್ಪಿಸಿ ಸಾವಿರಾರು ಜನರಿಗೆ ದಾರಿದೀಪವಾಗಿದ್ದರು. മുത്തെഴുന്നള്ളേണം ആരവമായി കലിമത്തിൻ മാധുരിയെന്ന് മുഴങ്ങേണം. ಅವರ ಸರಳತೆ, ಆಳವಾದ ಜ್ಞಾನ ಹಾಗೂ ಸಮನ್ವಯದ ಮನೋಭಾವ ಎಲ್ಲರಿಗೂ ಪ್ರೇರಣೆಯಾಗಿತ್ತು ಎಂದು ತಿಳಿಸಿದ UT ಖಾದರ್ ಅವರ ಅಗಲುವಿಕೆ ಮುಸ್ಲಿಂ ಸಮುದಾಯಕ್ಕೆ ಮಾತ್ರವಲ್ಲದೆ ಸಮಸ್ತ ಸಮಾಜಕ್ಕೂ ಅಪಾರ ನಷ್ಟವಾಗಿದೆ. ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಧಾರ್ಮಿಕ ಮೌಲ್ಯಗಳನ್ನು ಬಲಪಡಿಸುವಲ್ಲಿ ಅವರ ಪಾತ್ರ ಅತ್ಯಂತ ಮಹತ್ವದ್ದಾಗಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಮಗೆ ಅತ್ಯಂತ ಗೌರವಿತರು, ನಮಗೆ ಕೂಡ ಮಾರ್ಗದರ್ಶಕರು ಮತ್ತು ಬಹುಮಾನಂತ ಮಂಗಳೂರಿನ ಹಾಜಿಯಾಗಿರುವಂಥ ಬಹುಮಾನಂತ ಹಾಜಿ ತ್ವಾಕಾ ಅಹಮದ್ ಮುಸ್ಲಿಯರ್ ಅವರು ಇವತ್ತು ನಮ್ಮನ್ನು ಇವತ್ತು ಅಗಲಿದ್ದಾರೆ. ಬಹುಶಃ ಇವತ್ತು ಅವರ ಅಗಲಿಕೆ ನಮಗೆ ಅಪಾರ ಇವತ್ತು ಸಮುದಾಯಕ್ಕೆ, ಸಮಾಜಕ್ಕೆ ಮತ್ತು ಸೌಹಾರ್ದತೆ ಒಂದು ವ್ಯವಸ್ಥೆಗೆ ದೊಡ್ಡ ಮಟ್ಟದ ಒಂದು ಕೊರತೆ ಇವತ್ತು ಆಗಿದೆ. ಅವರ ಎಲ್ಲ ಸಂದೇಶವು ಕೂಡ ಮೊನ್ನೆ ನಮ್ಮ ಈದ್ಗಾದ ನಡೆದಂತಹ ಆ ಈದ್ ಫಂಕ್ಷನ್ನಲ್ಲಿ ಕೂಡ ಅದನ್ನು ನೇತೃತ್ವ ವಹಿಸಿಕೊಟ್ಟು ಬಹಳ ಸ್ಪಷ್ಟವಾದ ಸಂದೇಶವನ್ನು ಕೂಡ ಕೊಟ್ಟು ಸೋದರದ ಪ್ರೀತಿ, ವಿಶ್ವಾಸಕ್ಕೆ ಮತ್ತು ಈ ದೇಶದ ಕಾನೂನು ವ್ಯಾಪ್ತಿಯಲ್ಲಿ ಎಲ್ಲರಿಗೂ ಒಗ್ಗಟ್ಟಾಗಿ ಇರಬೇಕೆಂಬ ಸಂದೇಶವನ್ನು ಕೂಡ ಸರ್ವ ಜನರಿಗೆ ಕೊಟ್ಟಿದ್ದರು. ವೈದಿಕ ನಮ್ಮ ಮುಂದೆ ಇಲ್ಲ, ಅವರ ತತ್ವಾದರ್ಶ ನಮ್ಮ ಮುಂದೆ ಇರ್ತದೆ. ಆದ ಕಾರಣ ಅವರ ಅಗಲಿಕೆ ನಮಗೆಲ್ಲರಿಗಿದೆ. ಆ ನೋವಂತ ಶಕ್ತಿ ಸರ್ವಶಕ್ತನಾದ ಅಲ್ಲಾಹ್ ತಾಲಾ ದೇವರನ್ನು ಒದಗಿಸಿಕೊಳ್ಳಿ ಅಂತ ಕೇಳಿಕೊಂಡು ಬಹುಶಃ ಇವತ್ತು ಸಂಜೆ ಸುಮಾರು 4 ಗಂಟೆ ತನಕ ಮಂಗಳೂರಿನ ಕೇಂದ್ರ ಜುಮ್ಮಾ ಮಸೀದಿಯಲ್ಲಿ ಬಹುಶಃ ಇವತ್ತು ಆ ಒಂದು ಜನಸಾಮಾನ್ಯರಿಗೆ ದರ್ಶನ ಪಡೆಯುವಂಥ ಅವಕಾಶದಲ್ಲಿ ಇವತ್ತು ಆ ಒಂದು ವ್ಯವಸ್ಥೆ ಮಾಡಿರ್ತಾರೆ ಮೈಯತ್ತನ್ನು ನೋಡಿಕೊಳ್ಳಲಿಕ್ಕೆ. ತದನಂತರ ಅದು ಬಹುಶಃ ಅವರ ಮನೆ ಇರುವಂಥ ಕಾಸರಗೋಡಿಗೆ ಮೇಲ್ಪರಂಬಿಗೆ ಅಲ್ಲಿ ಹೋಗಿ ಕುಟುಂಬಸ್ಥರು ಕೂಡ ಅಲ್ಲಿ ಅವ್ರ ಜೊತೆ ಸಂತವಾದ ಧಾರ್ಮಿಕ ವಿಧಿವಿಧಾನ ಮಾಡಿದ ನಂತರ ಬಹುಶಃ ಮೂಡುಬಿದಿರೆಯ ಆ ಒಂದು ದಾರುನ್ನೂರು ಕೇಂದ್ರ ಏನು ಇವತ್ತು ನೇತೃತ್ವ ಸ್ಥಾಪನೆ ಆಗಿದೆಯಾ, ಧಾರ್ಮಿಕ, ಲೌಕಿಕ, ಸಾಂಸ್ಕೃತಿಕ ಒಂದು ಶಿಕ್ಷಣ ಕ್ಷೇತ್ರದ ಪರಿಸಲಿತಲ್ಲಿ ಇವತ್ತು ಅದನ್ನು ಕಬ್ರಸ್ಥಾನದಲ್ಲಿ ಕಬರ್ ಮಾಡಲಾಗುವುದು. ಅದಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆನೂ ಈಗಾಗಲೇ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ DC ಮಾತಾಡಿದ ವ್ಯವಸ್ಥೆಯಲ್ಲಿ ಮಾಡಲಾಗಿದೆ. ಎಲ್ಲರೂ ಕೂಡ ಸಹಕಾರ ಕೊಡಬೇಕಂತ ಕೇಳಲಿಕ್ಕೆ ಇಚ್ಛಿಸ್ತಾರೆ.